ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಪರಾಧ ಚಟುವಟಿಕೆ ನಿಯಂತ್ರಣಕ್ಕೆ ತರಲು ಆರೋಪಿಗಳ ಮೇಲೆ ಕೆಕೋಕಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪ್ರಯೋಗಿಸಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಒಬ್ಬ 2 ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಮತ್ತೆ ಅಪರಾಧ ಕೃತ್ಯ ಮುಂದುವರಿಸಿ ಇನ್ನೊಂದು ಪ್ರಕರಣ ದಾಖಲಾದರೆ ಅದನ್ನು ಕೆಕೋಕಾ ಅಡಿಯಲ್ಲಿ ದಾಖಲಿಸಲಾಗುವುದು. ಆ ಮೂಲಕ ಯಾವುದೇ ಜಾಮೀನು ಕೂಡ ಸಿಗದೆ ಗರಿಷ್ಠ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಲಾಗುವುದು. ಯಾವುದೇ ಪ್ರಕರಣ ಇಲ್ಲದೆಯೂ ಈಗಾಗಲೇ 2 ಪ್ರಕರಣಗಳಿರುವ ಆರೋಪಿಗಳ ಜೊತೆ ತಿರುಗ್ತಾ ಗುಂಪು ಕಟ್ಟಿಕೊಳ್ಳುವವರ ವಿರುದ್ಧ ಕೂಡ ಮೆಂಬರ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಎನ್ನುವ ಸೆಕ್ಷನ್ ಅಡಿ ಕನಿಷ್ಠ 5 ವರ್ಷ ಶಿಕ್ಷೆಗೆ ಒಳಪಡಿಸಲು ಅವಕಾಶ ಇದೆ. ಆರೋಪಿಗಳ ಜೊತೆ ಇದ್ರೂ ಕೇಸು ಬೀಳುವುದು ಖಚಿತ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಇನ್ನು ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ನ್ಯಾಯಾಲಯದಿಂದ ಜಾಮೀನು ಪಡೆದ ಬಳಿಕ ಮತ್ತೆ ಅಪರಾಧದಲ್ಲಿ ತೊಡಗಿಸಿಕೊಳ್ತಾ ಇರೋದು ಹೆಚ್ಚಾಗ್ತಾ ಇದ್ದು ತಪ್ಪಿತಸ್ಥ ಭಾವನೆ ಎನ್ನುವುದು ಆರೋಪಿಗಳಲ್ಲಿ ಇಲ್ಲವಾಗಿದೆ. ಇದು ಅಪರಾಧ ಪ್ರಮಾಣ ಹೆಚ್ಚಲು ಕೂಡ ಕಾರಣ ಆಗಿದೆ. ಆದ್ದರಿಂದ ಕೆಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಜಾಮೀನು ಸಿಗದಂತೆ ಮಾಡುವುದು ಪೊಲೀಸರ ಉದ್ದೇಶ ಆಗಿದೆ. ಈಗಾಗಲೇ 6 ಮಂದಿಯ ವಿರುದ್ಧ ಕೆಕೋಕಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ವಿದೇಶ ಉದ್ಯೋಗದ ವೀಸಾ ಕೊಡಿಸುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣದಲ್ಲಿ ಬಂಧಿತರಾಗಿರುವ ಮುಂಬೈ ಮೂಲದ 2 ಆರೋಪಿಗಳು ಮತ್ತು ಜೈಲಿನಲ್ಲಿ ಸಹ ಕೈದಿಯಿಂದ ಹಣ ಸುಲಿಗೆ ಮಾಡಿದ ಪ್ರಕರಣದಲ್ಲಿ 4 ಮಂದಿಯ ವಿರುದ್ಧ ಕೆಕೋಕಾ ಪ್ರಕರಣ ದಾಖಲಾಗಿದೆ.